ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಾಲಿಟಿ. ಹಾಯ್ ನಮಸ್ಕಾರ ವೀಕ್ಷಕರು, ಇದು ಸಬ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಾಲಿಟಿ. ಓಕೆ, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆನ ಡೈಲಿ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸುಮತಿ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಹುಷಾರಿದ್ದೀರಾ? ಓಕೆ, ಏನು ಸ್ಪೆಷಲ್ ಇವತ್ತು ಅಡುಗೆ ಮಾಡ್ತಿದ್ದೀರಾ? ಇವತ್ತು ಒಂದು ಕಚೋರಿ ಕಚೋರಿ ಅಂದ್ರೆ ಹೆಸರು ಕಾಳಿನಿಂದ ನಾವು ಮೂಂಗ್ ದಾಲ್ ಕಚೋರಿ ಅಂತ ಹೇಳ್ತೇವೆ. ಇದು ಇಲ್ಲಿ ಬಿಸ್ಕಿಟ್ ರೊಟ್ಟಿ ಅಂತ ಹೇಳ್ತಾರಲ್ಲ ಆ ತರ. ಅಂದ್ರೆ ಇದು ಕಚೋರಿ ಅಂತ ಹೇಳಿದ್ರೆ ರೊಟ್ಟಿ ಟೈಪ್ ಆಗುತ್ತಾ? ಅಲ್ಲ, ಪೂರಿ ಒಳಗೆ ಅದು ಫಿಲ್ಲಿಂಗ್ ಮಾಡ್ಲಿಕ್ಕೆ ಉಂಟು. ಆ ತರ ಬಿಸ್ಕಿಟ್ ರೊಟ್ಟಿ ಎಲ್ಲ ತಿಂದಿದ್ದಾರ, ಅದೇ ತರ ಬರ್ತದೆ. ಮತ್ತೊಂದು ನಾನೇ ಟ್ರೈ ಮಾಡಿದ್ದು ಚಪಾತಿ ಹಿಟ್ಟಿನಿಂದ. ಈಗ ಮಕ್ಕಳೆಲ್ಲ ಈ ಪಾಸ್ತಾ ಎಲ್ಲ ತುಂಬಾ ಇಷ್ಟಪಡ್ತಾರೆ, ಅದೇ ತರ ಬರ್ತದೆ. ಹೌದೌದು, ಹೋಮ್ ಮೇಡ್ ಪಾಸ್ತಾ ಅಂತ ನಾನು ಹೆಸರಿಟ್ಟಿದ್ದೇನೆ. ನನ್ಗೆ ಇಷ್ಟ ಆಯ್ತು, ನಿಮ್ಗೂ ಇಷ್ಟ ಆಗ್ಬೋದು. ನಿಮಗೆ ಇಷ್ಟ ಆದ ನಂತರ ನಮಗೆ ಇಷ್ಟ ಆಗ್ಲೇಬೇಕಲ್ಲ. ಓಕೆ, ಒಂದು ಹೋಮ್ ಮೇಡ್ ಪಾಸ್ತಾ, ಇನ್ನೊಂದು ಸ್ಪೆಷಲ್ ಆಗಿ ಕಚೋರಿ, ಹೆಸರು ಕಾಳಿನ ಕಚೋರಿ. ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತು. ಈಗ ಫಸ್ಟಿಗೆ ಯಾವ್ದು ನೋಡುವ? ಕಚೋರಿ. ಓಕೆ, ಮೊದಲಿಗೆ ನಮಗೆ ಮಿಕ್ಸಿ ಹಾಕಬೇಕು. ಫಸ್ಟಿಗೆ ಮಿಕ್ಸ್ ಮಾಡಬೇಕಾ? ಅಂದರೆ ನೀವು ಈಗ ಏನು ಅದು ಫಸ್ಟಿಗೆ ಮಿಕ್ಸಿ ಮಾಡಲಿಕ್ಕೆ ಇದು ನೋಡಿ, 1 ಕಪ್ ಹೆಸರು ಬೇಳೆ ಅಲ್ಲ, ಮೂಂಗ್ ದಾಲ್ ಅಂತ ಹೇಳ್ತೇವೆ. ಮತ್ತೆ ತೆಂಗಿನ ತುರಿ ಒಂದು 2 ಸ್ಪೂನ್ ಬೇಕಾದ್ರೆ ಮಾತ್ರ. ನಾನು ಹಾಕಿದ್ದೇನೆ, ಇದೇನು ಹಾಕ್ಲೇಬೇಕಂತ ಇಲ್ಲ. ನಾನು ಹಾಕಿದ್ದು ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆರಡನ್ನು ಮಿಕ್ಸಿ ಮಾಡಬೇಕು, ಸ್ವಲ್ಪ ಜರಿ ಆ ಥರ. ಓಕೆ, ಅಂದರೆ ಫುಲ್ಲು ಮಿಕ್ಸ್ ಆಗಬೇಕು? ಬೇಡ. ಇದು ನೆನೆಸಿಟ್ಟಿದ್ದೇನೆ, ಒಂದು 2-3 ಗಂಟೆ ನೆನೆಸಿಡಬೇಕು. ಓಕೆ, ಯಾಕಂದರೆ ಇದು ನೆನೆಸಿಟ್ಟ ಕಾರಣ ಜಾಸ್ತಿ ಹೊತ್ತು ಬೇಡ, ಬೇಗ ಇದಾಗ್ತದೆ. ಮತ್ತೆ ನಮಗೇನು ಇದು ತುಂಬ ಇದಾಗಬೇಕಂತ ಏನಿಲ್ಲ, ತರಿ ಆದರೆ ಸಾಕು. ಸ್ವಲ್ಪ ಉಪ್ಪು ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು ಯಾವಾಗಲೂ ರುಚಿಗೆ ತಕ್ಕಷ್ಟೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ರುಚಿಗೆ ಕರೆಕ್ಟ್ ಬರಬೇಕಾದ್ರೆ ಇನ್ನು ಆಮೇಲೆ ನೋಡಿ ಹಾಕಬೇಕು. ಇದು ಈಗ ಇದಕ್ಕೆ ಮಾತ್ರ ಹಾಕಿದಿರಲ್ಲ, ಇದನ್ನು ಮಿಕ್ಸ್ ಮಾಡ್ಕೊಳ್ಳುವಲ್ಲ. ಓಕೆ, ಜರಿ ಆದರೆ ಜರಿ ಆಗಬೇಕು ನೋಡುವ. ನೀವು ಹೇಳಿದಾಗ ಈಗ ಜರಿ ಆಗಿದೆ ನೋಡುವ. ಸಾಕಾಗುತ್ತಾ? ಸಾಕು, ನಾವು ನೆನೆಸಿಟ್ಟಿದ್ದೇವಲ್ವಾ. ಹೌದು, ಬೇಗ ಆಗ್ತದೆ. ಇಷ್ಟು ಸಾಕು. ಈಗ ನಮಗೆ ಇದನ್ನು ಸ್ವಲ್ಪ ಒಗ್ಗರಣೆ ಮಾಡಲಿಕ್ಕಿದೆ. ಒಂದು ಬಾಣಲೆ ಕೊಡಿ. ಓಕೆ, ಒಗ್ಗರಣೆ ಅದನ್ನು ಮಾಡ್ಲಿಕ್ಕೆ ಉಂಟಾ? ಹೌದು, ಇದನ್ನು ಸ್ವಲ್ಪ ಬಿಸಿ ಮಾಡಬೇಕಲ್ಲೆಲ್ಲ, ಸ್ವಲ್ಪ ಜಾಸ್ತಿ ಏನು ಬೇಡ. ಮತ್ತೆ ಸ್ವಲ್ಪ ಡೀಪ್ ಫ್ರೈ ಮಾಡುವಾಗ ಕೂಡ ಅದು ಫ್ರೈ ಆಗ್ತದೆ. ಓಕೆ, ಇದಕ್ಕೆ ಆಯಿಲ್ ಬೇಕು. ಓಕೆ, ನೀವು ಆಲ್ರೆಡಿ ಅದು ಹಿಟ್ಟು ರೆಡಿ ಮಾಡಿ ತಂದಿದ್ದೀರಾ? ಇದು ನೋಡಿ, ಅದಕ್ಕೆ ಮೈದಾ ಹಿಟ್ಟಲ್ಲ ರೆಡಿ ಮಾಡಿ ತಂದಿದ್ದೇನೆ. ಮೈದಾ ನಾರ್ಮಲ್ ಮೈದಾ. ಈಗ ನೋಡಿ, ಕರಿಬೇವು, ಅದರ ಜೊತೆಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಈಗ ನಾವು ಮಿಕ್ಸ್ ಮಾಡಿಕೊಂಡಿರುವಂತಹ ತೆಂಗಿನಕಾಯಿ ಮತ್ತು ಹೆಸರು ಬೇಳೆ ಇದನ್ನು ಹಾಕುವ. ಓಕೆ, ಮಿಕ್ಸ್ ಮಾಡುವಾಗ ಏನು ನೀರು ಕೂಡ ಹಾಕಲಿಲ್ಲಲ್ಲ? ಇಲ್ಲ, ನೀರೆಲ್ಲ ಬೇಡ, ನೆನೆಸಿಟ್ಟದೆ ಸಾಕಾಗುತ್ತೆ. ಯಾಕಂದರೆ ನಮಗೆ ಅದು ಫಿಲ್ ಮಾಡಲಿಕ್ಕೆ ಇದೆಲ್ಲ ಜಾಸ್ತಿ ನೀರು ಹಾಕಬಾರ್ದು. ಇದಕ್ಕೆ ಬೇಕಾದರೆ ನಿಮಗೆ ಇಷ್ಟ ಇದ್ದರೆ ಈರುಳ್ಳಿ ಹಾಕ್ಬೋದು. ಈರುಳ್ಳಿ ಹಾಕ್ತದಾ? ಅದು ಫಸ್ಟಿಗೆ ನಾವು ಇದು ಹಾಕೋ ಮುಂಚೆ ಸ್ವಲ್ಪ ಹುರ್ಕೊಳ್ಬೇಕಲ್ಲ, ಫ್ರೈ ಮಾಡಬೇಕು. ಓಕೆ, ಅದು ಚೆನ್ನಾಗಿ ಬರುತ್ತಲ್ಲ.
ಈರುಳ್ಳಿ ಬಂದರೆ ಸ್ವಲ್ಪ ಈಗ ಸ್ವಲ್ಪ ನನಗೆ ಚಿಕನ್ ಮಸಾಲ ಪುಡಿ ನಾನಾ ಅವರದ್ದು ಮಿಕ್ಸ್ ಮಸಾಲೆನಾ ಮಸಾಲ ಬೇಕು. ಓಕೆ, ನಾನವರ ಮಿಕ್ಸ್ ಮಸಾಲೆ ಅಂತೂ ನೀವು ಯಾವತ್ತೂ ಬಿಡುವುದಿಲ್ಲಲ್ಲ. ಇದು ಎಲ್ಲದಕ್ಕೂ ಹಾಕ್ತೇನೆ ನಾನು. ಒಳ್ಳೇದು ಬರ್ತದೆ. ಅರ್ಧ ಸ್ಪೂನ್ ಸಾಕು. ಅರ್ಧ ಸ್ಪೂನ್ ಅಷ್ಟು ಬೇಡ, ಅರ್ಧ ಸಾಕು. ಸಾಕು ಸಾಕು ಸಾಕು. ಅಂದರೆ ಜಸ್ಟ್ ಒಂದು ಖಾರಕ್ಕೆ ಸ್ವಲ್ಪ. ಈಗ ಸ್ವಲ್ಪ ನೀರು ಬೇಕು ನನಗೆ, ಸ್ವಲ್ಪ ಜಾಸ್ತಿ ಬೇಡ. ಓಕೆ, ಸಾಕು ಸಾಕು ಸಾಕು. ಅದು ಸ್ವಲ್ಪ ಡ್ರೈ ಅನಿಸಿದ್ರೆ ನಿಮಗೆ ಸ್ವಲ್ಪ ನೀರು ಹಾಕಿ. ಓಕೆ ಓಕೆ, ಹಳ ಹಿಡಿಬಾರ್ದು ಅಂತ ಹೇಳೋದಕ್ಕೆ ನೀರು ಹಾಕೋಣ. ಓಕೆ, ಅರಿಶಿನ ಓಕೆ, ಸ್ವಲ್ಪ ಅರಿಶಿನ 1/4 ಸ್ಪೂನು. ನಾವು ಗ್ರೈಂಡ್ ಮಾಡುವಾಗ ಈಗ ಉಪ್ಪು ಹಾಕಿದ್ದೇವೆ. ಈಗ ಉಪ್ಪು ಬೇಕಾದರೆ ನೋಡಿ ಎಲ್ಲ ಹಾಕಬೇಕು, ಯಾಕಂದರೆ ನಾವು ಇಲ್ಲಿ ಮೈದಾ ಹಿಟ್ಟಿಗೂ ಉಪ್ಪು ಹಾಕಿರ್ತೇವೆ. ಮಸಾಲೆಗೆ ಇದೊಂಥರ ಮಸಾಲೆ ಟೈಪ್ ಅಲ್ಲ? ಮಸಾಲೆ ಟೈಪ್. ಸ್ವಲ್ಪ ಈಗ ನಾವು ಸಕ್ಕರೆ ಸ್ವಲ್ಪ ಅದು ಚೂರು ಟೇಸ್ಟ್ ನಿಮಗೆ ಸಿಹಿ ಖಾರ ಬರ್ತದೆ. ಹಾಗೆ ಸ್ವಲ್ಪ ಜಾಸ್ತಿ ಏನು ಬೇಡ, ಒಂದು ಅರ್ಧ ಸ್ಪೂನ್ 1 ಸ್ಪೂನು ಹಾಗೆ ಹಾಕ್ಬೋದು. ಬೇಕಿದ್ರೆ ಖಾರನೇ ಬೇಕಂತಾದ್ರೆ ನಿಮಗೆ ತೊಂದರೆ ಇಲ್ಲ, ಖಾರನೇ ನೀವು ತಿನ್ಬೋದು. ಒಟ್ಟು ನೀವು ಒಂದು ಅದೇ 1/4 ಸ್ಪೂನು ಸಕ್ಕರೆ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತದೆ. ಇದಕ್ಕೆ ಮತ್ತೆ ನಾವೀಗ ಚಿಕನ್ ಮಸಾಲ ಹಾಕಿದ್ದೇವೆ. ಅದು ಬೇಡ ಅಂತ ಎನಿಸುವವರು ಈ ಧನಿಯಾ ಹುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಕಚೋರಿ ಅಂದ್ರೆ ಅಷ್ಟು ಹಾಕ್ಬೋದು. ಬಟ್ ಈಗ ನಾನವರ ಈ ಮಿಕ್ಸ್ ಮಸಾಲದಲ್ಲಿ ಸಾಧಾರಣ ಎಲ್ಲ ಇರುತ್ತೆ, ಹಾಗಾಗಿ ಅದನ್ನ ಬೇಡ, ನಾನವರ ಒಂದು ಮಸಾಲೆ ಇದ್ರೆ ಸಾಕಾಗುತ್ತೆ. 2-3 ಮಸಾಲ ಹಾಕ್ಬೇಕಂತ ಇಲ್ಲ, ಅದೇ ಒಂದು ಹಾಕಿದ್ರೆ ಸಾಕಾಗುತ್ತೆ. ಓಕೆ, ಇದು ನೋಡಿ, ಇದು ಈಗ ಇಷ್ಟು ಸಾಕು ನಮಗೆ. ಚೆನ್ನಾಗಿ ಬಂದಿದೆಲ್ಲ, ಸಾಕು ಇಷ್ಟು ನಮಗೆ. ಓಕೆ, ಈಗ ಗ್ಯಾಸ್ ಆಫ್ ಮಾಡುವ. ಓಕೆ, ಇದಂತೂ ರೆಡಿ. ಈಗ ಇದು ರೆಡಿ ಇದೆ, ಸ್ವಲ್ಪ ತಣ್ಣಗಾಗ್ಲಿ. ಈಗ ಎಣ್ಣೆ ಬಿಸಿಗೆ ಇಡುವ. ಓಕೆ, ಇದಂತೂ ನೀವು ಈಗ ತಣ್ಣಗಾಗಿ ಇಡುವಾಗ ಎಣ್ಣೆ ಬಿಸಿ ಇಡಬೇಕಲ್ಲ? ಇದು ತಣ್ಣಗಾಗಿದೆ. ಓಕೆ, ಹಾಗಾದರೆ ಫಸ್ಟಿಗೆ ಒಲೆ ಒರೆಸಬೇಕಲ್ಲ? ನಾವಿಲ್ಲಿ ಕಚೋರಿ ರೆಡಿ ಮಾಡುವ. ಕಚೋರಿ ರೆಡಿ ಅಲ್ಲ? ಕಚೋರಿ ನೀವು ಅದನ್ನು ಮಿಕ್ಸ್ ಮಾಡಿದ ನಂತರ ಕಚೋರಿ ಹೋಗೋದಲ್ಲ? ಕಚೋರಿ ರೆಡಿ ಮಾಡುವ. ಪೂರಿ ರೆಡಿ ಮಾಡುವ ಅಂತ ಹೇಳಿ. ಪೂರಿ ರೆಡಿ ಮಾಡುವ. ಓಕೆ, ಈಗ ಇದರೊಳಗೆ ಫಿಲ್ ಅಪ್ ಮಾಡಬೇಕಲ್ಲ? ತುಂಬಿಸಬೇಕು. ಓಕೆ, ಅದು ಗಟ್ಟಿಯಾಗಿದೆಯಾ? ಇಲ್ಲಲ್ಲ? ಇಲ್ಲ ಇಲ್ಲ, ಇದನ್ನೆಲ್ಲ ಕರೆಕ್ಟಾಗಿ ಮಾಡಬೇಕು. ಆಮೇಲೆ ವಾಪಸ್ ಅಟ್ಲಿಸ್ಕೊಂಡದಲ್ಲ? ಹೌದು, ವಾಪಸ್ ಸ್ವಲ್ಪ ನಿಧಾನ. ಓಕೆ, ಇಲ್ಲದ್ರೆ ಹೊರಗಡೆ ಬರುವ ಚಾನ್ಸಸ್ ಉಂಟು. ಇದು ನಮಗೆ ಚಟ್ನಿ ಈ ಥರ ತಿನ್ಬೋದು ಅಥವಾ ಹಾಗೆ ತಿನ್ಬೋದು? ಹಾಗೆ ತಿನ್ಬೋದು. ಇಲ್ಲಾಂದ್ರೆ ನೀವು ಇದಕ್ಕೆ ಮೊಸರು ಹಾಕಬೇಕು. ಮೊಸರು ಹಾಕಿದ್ರೆ ಸ್ವೀಟ್ ಮೊಸರು ಮಾಡಿ ಹಾಕಬೇಕು, ಅದು ತುಂಬ ಚೆನ್ನಾಗಿ ಬರ್ತದೆ. ಚಟ್ನಿ ಬದಲಿಗೆ? ಹೌದೌದು, ತುಂಬ ಚಂದ ಬರ್ತದೆ, ಟೇಸ್ಟ್ ಬರ್ತದೆ, ಒಳ್ಳೆ ಟೇಸ್ಟ್ ಮಾಡಿ. ಈ ನಾವು ದಹಿ ಪುರಿ ಎಲ್ಲ ತಿಂತೇವಲ್ಲ, ಆ ಥರ ಒಳ್ಳೇದಾಗ್ತದೆ. ಸರಿ, ಓಕೆ, ಮೊಸರು ಹಾಕಿದರೆ ಒಳ್ಳೇದಾಗ್ತದಲ್ಲ? ಇದನ್ನು ಏನು ಬೇಕು ಅಂತಿಲ್ಲ, ಹಾಗೆ ಕೂಡ ತಿನ್ಬೋದಲ್ಲ? ತಿನ್ಬೋದು, ಯಾಕಂದ್ರೆ ನಾವು ಮಸಾಲ ಹಾಕಿದ್ದೇವಲ್ಲ, ಮಸಾಲ ಒಳಗೆ ಹಾಗೇನೆ ತಿನ್ಬೋದು. ಸಂಜೆ ಹೊತ್ತು ಟೀ ಜೊತೆ ಸ್ವಲ್ಪ ಖಾರ ಬೇಕಂತ ಅನಿಸಿದ್ರೆ ಮಸಾಲೆ ಎಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಬೇಕು. ಮತ್ತೆ ಸ್ವಲ್ಪ ಸ್ವೀಟ್ ಇರಲಿ ಅಂತ ಅನಿಸಿದ್ರೆ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಆಗಬೇಕು. ಇಲ್ಲದ್ರೆ ಖಾಲಿ ತೆಂಗಿನಕಾಯಿ, ತೆಂಗಿನ ತುರಿ ಮತ್ತೆ ಸಕ್ಕರೆ ಮತ್ತೆ ಮೆಣಸಿನ ಹುಡಿ ಅಷ್ಟೇ ಹಾಕಿ ಕೂಡ ಮಾಡ್ಬೋದು. ತೆಂಗಿನಕಾಯಿ ಮತ್ತು ಸಕ್ಕರೆನಾ? ಸಕ್ಕರೆ ಸ್ವಲ್ಪ, ಅದನ್ನು ಒಳ್ಳೇದಾಗ್ತದೆ. ಅದು ಒಳ್ಳೆದಾಗುತ್ತೆ. ಏನಿಲ್ಲ ಅಂತಂದ್ರೆ ಮನೆಯಲ್ಲಿ ತೆಂಗಿನಕಾಯಿ ಸಕ್ಕರೆ ಇರ್ತದೆ, ನಾವು ಈ ಕಾಯಿ ಹೂ ಅಂತ ಮಾಡ್ತೇವೆ. ಹೌದು, ಆ ಥರ ಮಾಡಿ ಮಾಡ್ಬೋದು, ಒಳ್ಳೇದಾಗ್ತದೆ ಸಂಜೆ ಹೊತ್ತೆಲ್ಲ. ಅದು ಮಾತ್ರ ತುಂಬ ಸ್ವೀಟ್ ಇರ್ಬೋದು, ಅದಕ್ಕಿಂತ ಈ ಥರ ಖಾರ ಮಾಡಿದ್ರೆ ಒಳ್ಳೆ ಇರ್ತದೆ ನಮಗೆ. ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ಹೌದು, ನಮ್ಮದು ಈಗ ರೆಡಿ ಆಗಿದೆ. ಇನ್ನು ನಾವು ಇದನ್ನು ಫ್ರೈ ಮಾಡಿ. ಅದು ಅಷ್ಟು ದಪ್ಪಕ್ಕೆ ಇರಲೇಬೇಕಲ್ಲ? ಹೌದು, ದಪ್ಪಕ್ಕೆ ಇರಲಿ. ಓಕೆ, ಅಂದ್ರೆ ಸ್ವಲ್ಪ ತಿನ್ನುವಾಗ ಮೆತ್ತು ಮೆತ್ತು ಆ ಥರ ಇರುತ್ತೆ ಅಥವಾ ನೀವು ತೆಳು ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿ ಬರ್ತದೆ, ಇದಾದ್ರೆ ಸ್ವಲ್ಪ ಮೆದುವಾಗಿ ಸಿಗ್ತದೆ. ಕ್ರಿಸ್ಪಿ ಬೇಕಂತಂದ್ರೆ ತುಂಬ ತೆಳು ಮಾಡ್ಬೋದು. ಓಕೆ, ಇದು ನೋಡಿ, ಒಂದೊಂದೇ ಹಾಕಬೇಕು. ಇದು ಒಂದು ಕಡೆ ಫ್ರೈ ಆದರೆ ಸ್ವಲ್ಪ ಉಲ್ಟ ಹಾಕಬೇಕು, ಸ್ವಲ್ಪ ಕಲರ್ ಬರಬೇಕು. ಅದು ಅಷ್ಟು ಫ್ರೈ ಆಗಬೇಕು. ಸ್ವಲ್ಪ ನೋಡಿ ಈಗ ಉಬ್ಬಿದಾಗೆ ಬರ್ತದೆ. ಹೌದು ಹೌದು, ಗೊತ್ತಾಗಲ್ಲ ನಾವು ಒಳಗಡೆ ಏನು ತರಕಾರಿ ಹಾಕಿದೆ ಅಂತಲೇ. ಪೂರಿ ಥರ ಬರ್ತದೆ, ಪೂರಿ ಥರನೇ ಬರ್ತದೆ. ಬಾಂಬೆಯಲ್ಲೆಲ್ಲ ಭಾರಿ
ಫೇಮಸ್ ಕಚೋರಿ ಅಂದರೆ ಭಾರಿ ಫೇಮಸ್. ಎಲ್ಲ ರೆಡಿ ಮಾಡಿ ಒಂದು ಏನು ಹಾಕಿರ್ತಾರೆ, ಅದಕ್ಕೆ ಹೊರಗಡೆ ಇರುತ್ತಲ್ಲ ಮೊಸರು ಬೇಕಾದವ್ರಿಗೆ ಮೊಸರು, ಇಲ್ಲದ್ರೆ ಗ್ರೀನ್ ಚಟ್ನಿ, ರೆಡ್ ಚಟ್ನಿ ಯಾವುದರಲ್ಲೂ ತಿನ್ಬೋದು. ಬಟ್ ಎಂತ ಬೇಕಂತ ಇಲ್ಲ ಅದಕ್ಕೆ. ಓಕೆ, ಯಾವ್ದು ಬೇಕಾದ್ರೂ ಯೂಸ್ ಆಗುತ್ತೆ. ಗ್ರೇವಿ ಬೇಕಾದ್ರೂ ಯೂಸ್ ಮಾಡ್ಬೋದಲ್ಲ. ಕೆಲವರಿಗೆ ಅಂದರೆ ಮೊಸರಲ್ಲೆಲ್ಲ ಇಷ್ಟಪಡ್ತಾರೆ. ಹೌದು, ಮತ್ತೆ ಕೆಲವರಿಗೆ ಹೇಗೂ ಮಾಡಿ ಕೊಟ್ಟರು ಅದಕ್ಕೆ ಸ್ವಲ್ಪ ಚಟ್ನಿಯೋ ಏನಾದರೂ ಹಾಕಲೇಬೇಕಾಗ್ತದೆ. ಹಾಗೆ ಅಂಥವ್ರು ಬೇಕಾದ್ರೆ ಮೊಸರು ಆ ಥರ ಯೂಸ್ ಮಾಡ್ಬೋದು. ಓಕೆ, ಕಲರ್ ಕೂಡ ಚೆನ್ನಾಗಿ ಬಂದಿದೆಯಲ್ಲ. ಸ್ವಲ್ಪ ಕಲರ್ ಬರಬೇಕದು. ಹಾಗೆ ಒಂದು 2-3 ಸಲ ನೀವು ಉಲ್ಟಾ ಪಲ್ಟಿ ಆಗ್ತಾ ಇದ್ರೆ ಕಲರ್ ಬರ್ತದೆ. ಕಲರ್ ಬರುತ್ತೆ. ಪೂರಿ ಎಲ್ಲ ಮಾಡಿಕೊಂಡು ಹೇಗೆ ತಿಂತೇವೆ ಅದೇ. ಮತ್ತೆ ನೀವು ಈಗ ಮಸಾಲೆ ಉಳ್ಳಿದ್ರೆ ಹಾಗೆ ಫ್ರಿಜ್ ಅಲ್ಲಿ ಇಟ್ರೆ ನಿಮ್ಗೆ ನಾಳೆನು ಮಾಡಿ ತಿನ್ಬೋದು. ನೋಡಿ, ಇದು ಆಯ್ತು ಈಗ ಒಂದು. ಓಕೆ, ಬಿಸಿ ಬಿಸಿಯಾದ ಕಚೋರಿ ರೆಡಿ ಆಗ್ತಾ ಉಂಟು. ಇನ್ನೊಂದು ಹಾಕುವ. ಸಂಜೆ ಹೊತ್ತೆಲ್ಲ ತುಂಬ ಒಳ್ಳೆ ಕಾಫಿ ಜೊತೆ. ಮತ್ತೆ ಈಗಿನ ಕಾಲಕ್ಕೂ ಅಂದ್ರೆ ಟೈಮಿಂಗ್ ಕರೆಕ್ಟ್ ಆಗಿತ್ತು. ಚಳಿಗಾಲದಲ್ಲೆಲ್ಲ ಮಾಡಿ ತಿನ್ಲಿಕ್ಕೆ. ಹೌದು, ಮತ್ತೆ ಇದು ಈಗ ಒಂದು ತಿಂದ್ರೆ ಒಂದು 2-3 ತಿನ್ನಿಸ್ತದೆ. ತಿನ್ನಿಸ್ತದಲ್ಲ. ಹೌದು, ಅಂದ್ರೆ ಅದು ಮಸಾಲೆ ಎಲ್ಲ ಚೆನ್ನಾಗಿರುತ್ತಲ್ಲ. ಚೆನ್ನಾಗಿರ್ತದೆ. ಸಂಜೆ ಹೊತ್ತು ಇದು ನೋಡಿ ಚಂದ ಉಬ್ಬಿ ಬರ್ತದೆ ನೋಡಿ. ನಾವೆಂತ ಹಾಗೆ ಉಬ್ಲಿಕ್ಕೆ ಎಂತ ಹಾಕ್ಲಿಲ್ಲ. ಚೆನ್ನಾಗಿ ಬಂದಿದೆಯಲ್ಲ ನಿಜವಾಗ್ಲು. ಒಳ್ಳೆ ರೀತಿಯಲ್ಲಿ ಅಂದ್ರೆ ಅದರೊಳಗೆ ಮಸಾಲೆ ಎಲ್ಲ ಹಾಗೆ ಕೂತ್ಕೊಂಡಿರ್ಬೋದು. ಆಲ್ಮೋಸ್ಟ್ ಕಚೋರಿ ರೆಡಿ ಆಗಿದೆ. ರೆಡಿ, ಈಗ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ. ಬಿಸಿ ಬಿಸಿಯಾದ ಕಚೋರಿ ರೆಡಿ ಅಲ್ಲ. ಓಕೆ, ಇದಕ್ಕೆ ಏನು ಬೇಕು ಅಂತಿಲ್ಲ, ಹಾಗೆ ತಿನ್ಬೋದು ಅಂತ ಹೇಳ್ತಿದ್ರ. ಗಮರಾಗಿ ಕಾಣ್ತಾ ಉಂಟು ಮಾತ್ರ. ಒಳಗಡೆ ಹೆಸರು ಕಾಡಿದ್ದು ಗ್ರೇವಿ ಹಾಗೆ ಇರುತ್ತಲ್ಲ. ಗ್ರೇವಿ ಅಲ್ಲ, ಒಂಥರ ಮಸಾಲೆ. ಓಕೆ, ಟೇಸ್ಟ್ ನೋಡಲಾಗಿದ್ರೆ. ಓಕೆ, ಸುಮಾರು ನಾನು ಸಾಕಾಗಿರುವಂತಹ ಬಿಸಿ ಬಿಸಿಯಾದಂತಹ ಕಚೋರಿ ರೆಡಿ ಮಾಡಿಕೊಟ್ಟಿದ್ರೆ ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಕಚೋರಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ನೆನೆಸಿದ ಹೆಸರು ಬೇಳೆಗೆ ಸ್ವಲ್ಪ ತೆಂಗಿನ ತುರಿ, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ರುಬ್ಬಿದ ಮಿಶ್ರಣವನ್ನು ಹಾಕಿ ಹುರಿಯಿರಿ. ಆನಂತರ ಚಿಕನ್ ಮಸಾಲಾ ಪುಡಿ, ಅರಶಿನ ಪುಡಿ, ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿ ಬೆರೆಸುತ್ತಾ ಬೇಯಿಸಿ. ತಣ್ಣಗಾದ ನಂತರ ಗೋಧಿಯ ಹಿಟ್ಟನ್ನು ಲಟಿಸಿ ತಯಾರಿಸಿದ ಹೂರಣವನ್ನು ತುಂಬಿ ಮತ್ತೆ ಲಟಿಸಿಕೊಳ್ಳಿ. ಬಳಿಕ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಕಚೋರಿ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಓಕೆ, ನೋಡಿದ್ರಲ್ಲ ಹೇಗೆ ಮಾಡೋದು ಕಚೋರಿ ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇರುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ಪುತ್ರ ರಾಟು ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ಟೂದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ, ಸುವತ್ತಿನ ಸಾಕಾಗಿರುವಂತಹ ಕಚೋರಿ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಮಾಡ್ತಾರೆ ಅಂತ ಯೋಚಿಸ್ಕೊಳ್ಳ. ಎಸ್ ಮ್ಯಾಮ್, ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರು? ಹೋಮ್ ಮೇಡ್ ಪಾಸ್ತಾ ಅಲ್ಲ, ನಿಮ್ಮದೇ ಕೈ ರುಚಿ. ಇದು ನಂದೇ ಕೈ ರುಚಿ, ನನ್ನ ಮೇಲೆ ಪ್ರಯೋಗ ಮಾಡಿದ್ದೇನೆ, ಎದುರುಬೇಡಿ. ಹೌದು, ನಿಮ್ಮ ಕೈ ರುಚಿ ನಮ್ಮ ಸುರುಚಿ ಅಲ್ಲ. ಓಕೆ, ಏನು ಮಾಡ್ತೇವೆ? ಚಪಾತಿ ಹಿಟ್ಟು, ಗೋಧಿ ಹಿಟ್ಟಿನಿಂದ ಪಾಸ್ತಾ ಮಾಡೋದೇ ಗೋಧಿ ಹಿಟ್ಟಿಂದ ಹೇಗೆ? ಅಲ್ಲ, ಅದು ಮೈದಾದಿಂದ ಮಾಡ್ತಾರೆ. ಇದು ನಾವು ಚಪಾತಿ ಹಿಟ್ಟು ಮಾಡ್ತೇವೆ, ಅದರದ್ದೇ ಹಿಟ್ಟು. ಇದು ಗೋಧಿ ಹಿಟ್ಟು ಆರೋಗ್ಯಕ್ಕೂ ಒಳ್ಳೆಯದು. ಎಂತ ಮಿಕ್ಸ್ ಇಲ್ಲ, ನಾವೇ ಮನೆಯಲ್ಲಿ ನ್ಯಾಚುರಲ್ ಆಗಿ ಪಾಸ್ತಾ ಈಗ ರೆಡಿ ಆಗ್ತಾ ಉಂಟು. ಹೌದು, ಈಗ ಇದನ್ನು ಮೊದಲು ಚಪಾತಿ ಮಾಡ್ಕೊಳ್ಬೇಕು. ಓಕೆ, ಕಾಯಿಸ್ಲಿಕ್ಕೆ ಇಲ್ಲ. ಓಕೆ ಓಕೆ, ಇದನ್ನು ನಮ್ಗೆ ಇರೋದು ಬೇಯಿಸ್ಲಿಕ್ಕೆ. ಓಕೆ, ಕಾಯಿಸ್ಲಿಕ್ಕಿಲ್ಲ, ಬೇಯಿಸ್ಲಿಕ್ಕೆ. ನೋಡಿ ಹೇಗೆ ಅಂತ ಹೊಸ ರುಚಿ ತಿಂದು ನೋಡಿ. ಯಾವಾಗಲೂ ಕಾಯಿಸಿದ್ದು ಚಪಾತಿ ತಿಂತೀರಲ್ಲ, ಈ ಸಲ ಬೇಯಿಸಿದ್ದು. ಓಕೆ, ಅಂದ್ರೆ ಯಾವ್ದಲ್ಲಿ? ತವಾದಲ್ಲಿ ಹೇಗೆ ಬೇಯಿಸ್ತೀರಾ? ಅಲ್ಲ, ಇದು ನಾವು ನೀರಿನಲ್ಲಿ ಬೇಯಿಸ್ತೀವಿ. ನಾವೀಗ ಏನು ಇಡ್ಲಿ ಎಲ್ಲ ಬೇಯಿಸ್ತೇವೆ ಹಾಗೇನಾ? ಅಲ್ಲ, ಡೈರೆಕ್ಟ್ ನೀರಿಗೆ ಹಾಕ್ಬೇಕು. ನೀರಿಗೆ ಹಾಕ್ತೀರಾ? ಹೆದರ್ಬೇಡಿ, ಏನಾಗುದಿಲ್ಲ. ಸೇಮ್ ಚಪಾತಿ ಅಷ್ಟೇ, ಚಪಾತಿ ತರನೇ ಲಟ್ಟಿಸೋದು. ಮತ್ತೆ ನಾವು ಕಟ್ ಮಾಡಿದ್ರೆ ಆಯ್ತು. ಅದು ಕಟ್ ಮಾಡ್ಲಿಕ್ಕೆ ನೀವು ನಿಮ್ಗೆ ಯಾವ ಡಿಸೈನ್ ಬೇಕು ನೀವು ಮಾಡ್ಬೋದು. ಆ ಥರನೇ ಈ ಥರ ಅಂತ ಏನಿಲ್ಲ. ಈಗ ನಾನು ಸ್ವಲ್ಪ ಹೀಗೆ ಸಣ್ಣದು ಕಟ್ ಮಾಡ್ತೇನೆ.
ಓಕೆ ನೋಡಿ ಈ ರೀತಿ ಕಟ್ ಮಾಡಿ. ಓಕೆ ದೊಡ್ಡದು ಬೇಕಾದರೆ ದೊಡ್ಡದು, ಸಣ್ಣದು ಬೇಕಾದರೆ ಸಣ್ಣದು, ಹೇಗೂ ಮಾಡ್ಕೊಳ್ಬೋದಲ್ಲ? ಹೇಗೂ ಆಗ್ತದೆ. ಸಪ್ರನೂ ಬೇಕಾದರೂ ಮಾಡ್ಬೋದು. ಹೌದು, ಇದನ್ನು ಸ್ವಲ್ಪ ನಿಧಾನ ಮಾಡಿದರೆ ಆಯ್ತು, ಇಲ್ಲದ್ರೆ ಅದು ಮೇಲೆ ಎದ್ದು ಬರ್ತದಲ್ಲ. ಸ್ವಲ್ಪ ನಿಧಾನವಾಗಿ ಆರಾಮಾಗಿ ಮಾಡಿ. ಅದೇ ಪ್ಲೇಟ್ ಬೇಕಾ? ಅದಕ್ಕೆ ಹಾಕ್ತೀರಾ? ಪ್ಲೇಟ್ ಇದಕ್ಕೇನೆ ಹಾಕುವ. ಈಗೇನೆ ಹಾಕಿದರೆ ಆಯಿತು, ಅದು ಅಲ್ಲೇ ಇರಲಿ. ಇನ್ನೊಂದು ಮಾಡುವ. ಓಕೆ. ಏನು ಈಗ ಮೈದಕ್ಕೂ ಮತ್ತು ನೀವು ಏನು ಈ ಥರ ಮೈದಾ ಗೋಧಿ ಹಿಟ್ಟು ನಮಗೆ ಒಳ್ಳೇದಲ್ವಾ? ಅದು ಸೊ ನಾನು ಟ್ರೈ ಮಾಡಿದೆ, ನೋಡುವ ಹೇಗೆ ಆಗ್ತದೆ. ಈಗ ಮಕ್ಕಳೆಲ್ಲ ತುಂಬ ಅಲ್ಲ ಈ ಪಾಸ್ತಾ ಎಲ್ಲ ತಿನ್ನೋದು. ಹೌದು. ಸೊ ನಾವು ಯಾಕೆ ಮನೆಯಲ್ಲಿದ್ದ ವಸ್ತುವಿಂದನೇ ಟ್ರೈ ಮಾಡ್ಬೋದಲ್ವಾ ಅಂತ ಒಳ್ಳೇದಾಯಿತು. ಅದಕ್ಕೆ ನೀವು ಗೋಧಿ ಹಿಟ್ಟಿನಿಂದನೇ ಮಾಡಿದೆ. ನಾವು ಒಂದು ಕಡೆ ನೀರು ಬಿಸಿಗೆ ಇಡುವ. ಬಿಸಿ ಇಡುವ? ಹೌದು, ನೀರು ಬಿಸಿ ಆಗಬೇಕು. ಇದು ಹಾಕಬೇಕಾದ್ರೆ ಒಳ್ಳೆ ಬೇಕು, ನೀರು ಹಾಕಬೇಕು. ಓಕೆ. ಅಷ್ಟೊಂದು ಅರ್ಧ ಹಾಕ್ಲಾ? ಅರ್ಧ ಸ್ವಲ್ಪ ಜಾಸ್ತಿನೇ ಇರಲಿ, ಅದು ಮುಳುಗಬೇಕಲ್ವಾ? ಅಷ್ಟು ಸಾಕು. ಸಾಕು. ಇದನ್ನು ಸ್ವಲ್ಪ ಸಪ್ರ ಬೇಕಾದರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಿಮಗೆ ಬೇರೆ ಡಿಸೈನ್ ಬೇಕಂತಾದರೆ ಹಾಗೂ ಮಾಡ್ಬೋದು. ಮಕ್ಕಳಿಗೆಲ್ಲ ಸ್ವಲ್ಪ ಡಿಸೈನ್ ಎಲ್ಲ ಇದ್ರೆ ಇಷ್ಟ ಆಗ್ತದೆ, ನೋಡ್ಲಿಕ್ಕೆ ಚೆನ್ನಾಗಿ ಕಂಡ್ರೆ. ನೀರಂತೂ ಬಿಸಿ ಸಾಕುಂಟು. ನೀರು ಬಿಸಿ ಆಯಿತು. ಇದು ನೀರು ಸ್ವಲ್ಪ ಬಿಸಿ ಆದಾಗ ನಾವು ಇದನ್ನು ಹಾಕಿದರೆ ಇದು ಸ್ವಲ್ಪ ಬೇಯಬೇಕಲ್ಲ? ಹೌದು, ಯಾಕಂದರೆ ಮತ್ತೆ ನಾವು ಡೈರೆಕ್ಟ್ ಒಗ್ಗರಣೆ ಹಾಕೋದು ಅದಕ್ಕೆ. ಸೊ ಅದು ಇದರಲ್ಲಿ ನೀರಲ್ಲಿ ಬೇಯ್ತದೆ, ಗ್ಯಾಸ್ ಫಾಸ್ಟ್ ಇದೆಲ್ಲ. ಇದಕ್ಕೆ ಇನ್ನೊಂದು ರೀತಿ ಮಾಡ್ಬೋದು. ಈಗ ನಾವು ಚಪಾತಿ ಹಿಟ್ಟು ಮಾಡಿದ್ವಲ್ಲ, ಅದಕ್ಕೇನೆ ಮೆಂತ್ಯ ಸೊಪ್ಪು ಮಿಕ್ಸ್ ಮಾಡುವಾಗನೇ ಮಾಡಿ ಅದನ್ನು ತುಂಬ ಒಳ್ಳೆಯದಾಗಿ ಬರ್ತದೆ. ಹೌದೌದು. ಅದು ಸ್ವಲ್ಪ ಮೆಂತ್ಯ ಕೈ ಬರುವುದರಿಂದ ಮಕ್ಕಳಿಗೆ ಸ್ವಲ್ಪ, ಹೌದು, ದೊಡ್ಡವರಿಗೆ ನಮಗೆಲ್ಲ ಒಳ್ಳೇದದು. ಈಗ ಇದು ಬೇಯಲಿ ಸ್ವಲ್ಪ. ಬೇರೆ ಏನಾದ್ರು ರೆಡಿ ಮಾಡ್ಲಿಕ್ಕೆ ಉಂಟಾ ಈಗ? ಹೌದು, ಇದನ್ನು ಆ ಕಡೆ ಇಡಿ. ಓಕೆ. ಇಲ್ಲಿ ಬಣಲೆ ಇಡ್ಲಾ? ಹೌದು, ಅದೇ ಒಳಗೆ ಬಣಲೆ ಇಡುವಲ್ಲ ಇದಕ್ಕೆ. 2 ಚಮಚ ತುಪ್ಪ ಬೇಕು. ಕೇಸರಿಯವರ ಶುದ್ಧ ಹಸುವಿನ ಹಾಲಿನ ತುಪ್ಪ ಅಲ್ಲ? ಓಕೆ. 2 ಸ್ಪೂನ್ ಸಾಕಾ? ಸಾಕು. ಓಕೆ. ಇದು ಕುದೀತಾ ಉಂಟು, ಇರಲಿ ಹಾಗೆ? ಇರಲಿ, ಅದು ಕುದೀತಾ ಇರಲಿ. ಕರಿಬೇವಲ್ಲ ಸ್ವಲ್ಪ, ಸಾಸಿವೆ, ಓಕೆ. ಒಗ್ಗರಣೆ. ಇದು ಕರೆಕ್ಟ್ ಆದ ಒಗ್ಗರಣೆ ಹೇಳ್ಬೋದು. ಸಾಸಿವೆ ಬಿದ್ದರೆ, ಸಾಸಿವೆ ಮತ್ತೆ ಕರಿಬೇವು ಅಂದರೆ ಅದೊಂದು ಒಗ್ಗರಣೆ ಅಲ್ವಾ? ಈಗ ಈರುಳ್ಳಿ. ಓಕೆ. ನೀವು ಸಾಧಾರಣ ಒಂದು ಅರ್ಧ ಈರುಳ್ಳಿ, ಒಂದು ಈರುಳ್ಳಿ. ಓಕೆ. 2 ಚಪಾತಿಗೆ ಒಂದು ಈರುಳ್ಳಿ ಸಾಕಾಗ್ತದೆ. ಸ್ವಲ್ಪ ಉಪ್ಪು ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಸ್ವಲ್ಪ ಈರುಳ್ಳಿ. ಸ್ವಲ್ಪ ನೀವು ಚಪಾತಿ ಹಿಟ್ಟು ಮಾಡುವಾಗ ಉಪ್ಪು ಏನಾದರೂ ಹಾಕಿದ್ರಾ? ಹಾಕಿರ್ಬೇಕು ಅದು. ಆಮೇಲೆ ಈಗ ಸ್ವಲ್ಪ ನಮ್ಗೆ ಎಷ್ಟು ಬೇಕು ಇದಕ್ಕೆ ಅದನ್ನು ಬೇಯಬೇಕಲ್ಲ ಸ್ವಲ್ಪ. ಇದರೊಟ್ಟಿಗೆ ಟೊಮೆಟೊ ಹಾಕುವ. ಒಟ್ಟಿಗೆ ಬೇಯ್ತದೆ ಅದು. ಓಕೆ. ಪಾಸ್ತಾಕ್ಕೆ ಬೇರೆ ಏನೋ ಆ್ಯಡ್ ಮಾಡಲಿಕ್ಕೆ ಇಲ್ವಲ್ಲ? ಮಸಾಲೆ ಬೇಕು ನಮಗೆ. ಮಸಾಲೆ ಬೇಕಲ್ಲ? ಓಕೆ. ಮಸಾಲೆ ಅಂದರೆ ಇದಕ್ಕೆ ನಿಮಗೆ ಏನು ಬೇಡ ಅಂತ ಅನಿಸಿದ್ರೆ ಕಾಯಿ ಮೆಣಸು ಕಟ್ ಮಾಡಿ ಹಾಕ್ಬೋದು, ಮೆಣಸಿನ ಹುಡಿ ಹಾಕ್ಬೋದು. ನಾನು ಅವರ ಮಸಾಲೆನೇ ಹಾಕ್ತೇನೆ, ಅದ್ರಲ್ಲಿ ತುಂಬ ರುಚಿಯಾಗಿ ಬರ್ತದೆ, ಟೇಸ್ಟಾಗಿರುತ್ತೆ. ಮಿಕ್ಸ್ ಮಸಾಲ ಆಗಿರುತ್ತೆ, ಹಾಗಾಗಿ ನಾನು ಅವರ ಮಸಾಲೆ ಅಂತೂ ಬಿಡೋದಿಲ್ಲ. ನೀವು ಬಿಡೋದಿಲ್ಲ, ಅದು ತುಂಬ ವೆರೈಟಿ ಮಾಡ್ತೇನೆ ಅದರಲ್ಲಿ. ಈಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಗೆಯ ಬೇರೆ ಬೇರೆ ಹುಡಿ ಹಾಕುವುದಕ್ಕಿಂತ ಅದು ಒಂದೇ ಪ್ಯಾಕೆಟಲ್ಲಿ ಎಲ್ಲ ಇರುವಾಗ ಅದನ್ನೇ ಯೂಸ್ ಮಾಡ್ತೇನೆ. ಹಾಕುದಾ ಮಸಾಲೆ? ಈಗ ನಮಗೆ ಇದು ಗ್ಯಾಸ್ ಆಫ್ ಮಾಡುವ, ಅದು ಬೆಂದದ್ದು ಸಾಕು. ಆಮೇಲೆ ಫ್ರೈ ಆಗುವ ಬೇಯಿಸದ? ಹೌದು, ಸ್ವಲ್ಪ ಇದಕ್ಕೆ ಈಗ ಇಷ್ಟಲ್ಲ ಮಸಾಲೆ ಬೇಕಲ್ಲ? ಜಾಸ್ತಿ ಬೇಡ, ಒಂದು ಅರ್ಧ ಸ್ಪೂನ್ ಅಷ್ಟೇ ಸಾಕು ಮಸಾಲ. ಅಷ್ಟು ಬೇಡ, ಸ್ವಲ್ಪ ಕಡಿಮೆ, ಅರ್ಧ ಸ್ಪೂನ್ ಅಷ್ಟು ಸಾಕು. ಯಾಕಂದ್ರೆ ಮಕ್ಕಳು ಜಾಸ್ತಿ ಇದು ತಿನ್ನುವುದರಿಂದ ಜಾಸ್ತಿ ಏನು ಖಾರ ಬೇಡ. ಮಸಾಲೆ ಅಂತೂ ರೆಡಿ. ಮಸಾಲೆ ರೆಡಿ. ಈಗ ನಾವು ಚಪಾತಿಯನ್ನು ತೆಗೆದು ಇದಕ್ಕೆ ಹಾಕಬೇಕು. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನಮಗೆ ನೀರಲ್ಲಿ ಹಾಕುವಾಗ ಏನಾಗ್ತದೋ ಅಂತ ಮತ್ತೆ ಅದು ಕರೆಕ್ಟ್ ಆಗಿ ನೋಡಿ ಎಷ್ಟು ಚೆನ್ನಾಗಿ. ಮೈದಾದ್ರೆ ಅದಕ್ಕೆ ಹೌದು, ಚೆನ್ನಾಗಿ ಬಂತು.
ಅದು ಇದನ್ನು ಕಟ್ ಮಾಡೋದು, ಇನ್ನು ಸಪುರ ಬೇಕಾದರೆ ಸಣ್ಣ ಸಣ್ಣದು ಬೇಕಾದರೆ ಮಾಡ್ಬೋದು. ಮತ್ತು ಇಷ್ಟು ಓಕೆ, ತಿನ್ನಲಿಕ್ಕೆ ಒಳ್ಳೆ ಸಿಗ್ತದೆ ಬಾಯಿಗೆ. ನೋಡಿ ಇದನ್ನೀಗ ಮಿಕ್ಸ್ ಮಾಡಿದರೆ ಏನು ಕಲಡುವುದಿಲ್ಲ, ಎಂತ ಆಗುದಿಲ್ಲ, ಹಾಗೇನೆ ಇರ್ತದೆ. ಹೇಗೆ ಅದು ಬೇಯಲಿಕ್ಕೆ ಹಾಕಿದ್ದೇವೆ ನಾವು ಕಟ್ ಮಾಡಿ, ಸ್ವಲ್ಪ ಏನಾಗುದಿಲ್ಲ ನೋಡಿ. ಅದಕ್ಕೆ ಬಿಸಿ ನೀರಿಗೆ ಹಾಕ್ಬೇಕು. ನೀರು ಸ್ವಲ್ಪ ಬಿಸಿ ಮಾಡಿ. ನೋಡಿ ನಮ್ದು ಗೋಧಿ ಹಿಟ್ಟಿನ ಪಾಸ್ತಾ ರೆಡಿಯಾಗಿದೆ. ನೋಡ್ಲಿಕ್ಕೆ ಕೂಡ ಗಮನಾಗಿ ಕಾಣ್ತುಂಟು, ತಿನ್ಲಿಕ್ಕೂ ಒಳ್ಳೆಯದಾಗಿರ್ತದೆ. ಮತ್ತೆ ಖಾರ ಎಲ್ಲ ಬೇಕಾದಾಗೆ ಜಾಸ್ತಿ ಕಮ್ಮಿ ಮಾಡ್ಬೋದು. ರೆಡಿಯಾಗಿದೆ. ಈಗ ಸರ್ವ್ ಮಾಡಲಿಕ್ಕೆ ಪಾಸ್ತಾ ರೆಡಿ, ಸರ್ವ್ ಮಾಡಲಿಕ್ಕೆ ಅಷ್ಟೇ ಬಾಕಿ. ಬಿಸಿ ಬಿಸಿಯಾದಂತಹ ಹೋಮ್ ಮೇಡ್ ಪಾಸ್ತಾ ರೆಡಿಯಾಗಿದೆ. ಚೆನ್ನಾಗಿ ಕಾಣ್ತಾ ಉಂಟಲ್ಲ? ಹೌದು, ಗಮ್ಮತ್ತಾಗಿ ಅಂತುಂಟು. ಬೇಕಾದರೆ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ಬೋದು, ಓಕೆ, ತೊಂದರೆ ಇಲ್ಲ. ಓಕೆ, ಬಿಸಿ ಬಿಸಿಯಾದ ಹೋಮ್ ಮೇಡ್ ಪಾಸ್ತಾ ರೆಡಿ ಅಲ್ಲ? ಗಮ್ಮತ್ತಾಗಿ ಕಾಣ್ತುಂಟು. ಆ್ಯಕ್ಚುಲಿ ಈ ಥರ ನೀವು ಮನೆಯಲ್ಲೆಲ್ಲ ಪಾಸ್ತಾ ಮಾಡಿಕೊಟ್ರೆ ಖಾಲಿ ಮಾಡೋರು ಎಲ್ಲರೂ ಇರ್ತಾರಲ್ಲ. ನಾನಂತೂ ಈ ಥರದ ಸ್ಪೆಷಲ್ ಆಗಿ ಮಾಡಿಕೊಟ್ರೆ ಫುಲ್ ಖಾಲಿ ಮಾಡ್ಬೋದು. ಓಕೆ, ಟೇಸ್ಟ್ ನೋಡೋಣ ಹಾಗಾದ್ರೆ ಈಗ. ಓಕೆ, ಸುಮಾರು ಸಾಕಾಗಿರುವಂತಹ ಹೋಮ್ ಮೇಡ್ ಪಾಸ್ತಾ ರೆಡಿ ಮಾಡಿಕೊಟ್ಟಿದ್ರೆ ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ರೆ, ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಹೋಮ್ ಮೇಡ್ ಪಾಸ್ತಾ ತಯಾರಿಸುವ ವಿಧಾನ: ಮೊದಲು ಗೋಧಿ ಅಂಟನ್ನು ಲಟ್ಟಿಸಿ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ನಂತರ ಬಿಸಿ ನೀರಿನಲ್ಲಿ ಬೇಯಿಸಿ ಸೋಸಿಕೊಳ್ಳಿ. ಆನಂತರ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ, ಹೆಚ್ಚಿದ ಈರುಳ್ಳಿ, ರುಚಿಗೆ ಅನುಸಾರವಾಗಿ ಉಪ್ಪು, ಟೊಮ್ಯಾಟೊ ಹಾಕಿ ಹುರಿದು ಬೇಯಿಸಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಮಸಾಲ ಪುಡಿ, ಬೇಯಿಸಿದ ಪಾಸ್ತಾ ಸೇರಿಸಿ ಬೆರೆಸಿಕೊಳ್ಳಿ. 1-2 ನಿಮಿಷ ಬೇಯಿಸಿದರೆ ರುಚಿಕರವಾದ ಹೋಮ್ ಮೇಡ್ ಪಾಸ್ತಾ ರೆಡಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಯಾವ್ದು ನೋಡು ಪಾಸ್ತಾ ಟೇಸ್ಟ್? ಕಚೋರಿ ಅಲ್ಲ, ಹೊರಗಡೆ ಎಲ್ಲ ಮಸಾಲೆ ಇದೆಲ್ಲ ನೋಡಿ ಹೇಗೆ ಸ್ಮೂತಾಗಿ ಉಂಟು. ಮಾತ್ರ ಗಮ್ಮತ್ತುಂಟಾ? ಮಸಾಲೆ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿರುವ ಯಾಕೆ ಅದೇ ನಾವು ಹೇಳಿದಾಗೆ ಚಟ್ನಿ ಬೇಕಾದ್ರೆ ಯೂಸ್ ಮಾಡಿಕೊಡ್ಬೋದಲ್ಲ? ಬೇಕಾದರೆ ಯೂಸ್ ಮಾಡ್ಕೊಂಡು. ಅದಕ್ಕೆ ಮೊಸರು ಹಾಕ್ಬೋದು. ನೀವು ಮೊಸರು ಮತ್ತು ಸಕ್ಕರೆ ಹೇಳಿದ್ವಾ? ಅದನ್ನು ಚೆನ್ನಾಗಿ ಆಗ್ತದೆ, ಅದು ಪಕ್ಕ ನಚ್ಚು. ಹೀಗೆ ತಿನ್ಬೋದು ನಾವು ಈಗ. ಮತ್ತೆ ಏನು ಜಾಸ್ತಿ ಏನು ಇದಿಲ್ಲ ಅಂದರೆ ಸ್ಮೂತ್ ಆಗಿರೋ ಕಾರಣ ಹೀಗೆ ತಿನ್ಬೋದಲ್ಲ? ಚೆನ್ನಾಗುಂಟು. ಈ ಥರ ಎಲ್ಲ ಮಾಡಿಕೊಟ್ರೆ ನೀವು ಹೇಳಿದಾಗೆ ಒಂದಂತೂ ಸಾಕಾಗಲ್ಲ, 2-3 ಅಂತೂ ಫುಲ್ ಖಾಲಿ ಮಾಡ್ಬೋದು. ಓಕೆ, ಈಗ ಸ್ಪೆಷಲಾಗಿ ಬಿಸಿ ಬಿಸಿಯಾದ ಹೋಮ್ ಮೇಡ್ ಪಾಸ್ತಾ ಅಲ್ಲ? ಇದು ಕೂಡ ಚೆನ್ನಾಗುಂಟಲ್ಲ? ಅದೇ ಏನು ಗೋಧಿ ಹಿಟ್ಟು ಅಂತ ಗೊತ್ತಾಗಲ್ಲ ನಮಗೆ. ಅದೇ ಮಾಮೂಲು ಹೇಗೆ ಪಾಸ್ತಾ ಇರುತ್ತೆ ಅದೇ ಥರದ ಚೆನ್ನಾಗಿ ಬಂದಿದೆಯಲ್ಲ ಟೇಸ್ಟು. ನೀವು ಹೇಳಿದಾಗೆ ತರಕಾರಿಗಳನ್ನು ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈಸಿಯಾಗಿ ಮನೆಯಲ್ಲಿ ರಪ್ಪ ಮಾಡಬೇಕಾದ್ರೆ ಹೀಗೆ ಮಾಡ್ಬೋದಲ್ಲ? ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಈ ಥರ ಚಪಾತಿ ಮಾಡಿ ರಪ್ಪ ಮಾಡಿದರೆ ಹೋಮ್ ಮೇಡ್ ಪಾಸ್ತಾ ರೆಡಿ ಆಗ್ತದೆ. 2 ಅಡುಗೆ ಕೂಡ ಚೆನ್ನಾಗಿತ್ತು ಮ್ಯಾಮ್. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯಿತಾ? ಬೇರೆ ಬೇರೆ ವೆರೈಟೀಸ್ ಮಾಡಲಿಕ್ಕೆ ಇಲ್ಲಿ ಬಂದು ಕಲೀಲಿಕ್ಕೂ ಆಗ್ತದೆ. ಮನೆಯಲ್ಲಿ ನಾವು ಇಲ್ಲದ್ರೆ ಕಲಿಯುವುದಿಲ್ಲ, ಏನಾದರೂ ಮಾಡಿ ತಿಂತೇವೆ. ಈಗ ಬೇರೆ ಬೇರೆ ರೀತಿ ಟ್ರೈ ಮಾಡಿ ಚೆನ್ನಾಗಿ ಮಾಡ್ತೇವೆ. ಆ್ಯಕ್ಚುಲಿ ಸುಮತಿ ಅವರು ಅಡುಗೆಯಲ್ಲಿ ಎಕ್ಸ್ಪರ್ಟ್. ಇಲ್ಲಿ ಕಲೀಲಿಕ್ಕೆ ಅಂತಲ್ಲ, ನೀವು ಮಾಡುವ ಅಡುಗೆನೇ ಚೆನ್ನಾಗಿರುತ್ತೆ. ಹಾಗಾಗಿ 2 ಅಡುಗೆ ಕೂಡ ಇವತ್ತು ಕೂಡ ಚೆನ್ನಾಗಿತ್ತು. ಹಾಗೆ ಈ ಒಂದು ಕಾರ್ಯಕ್ರಮ 2 ಅಡುಗೆ ಹೇಳಿಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಸುಮತಿ ವ್ಯಾಯಾಮ ಸಾಕಾಗಿರುವಂತಹ ಸ್ಪೆಷಲ್ ಆಗಿ ಕಚೋರಿ ಮತ್ತು ಇನ್ನೊಂದು ಹೋಮ್ ಮೇಡ್ ಪಾಸ್ತಾ 2 ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಡೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ.